ರೋಹಿತ್ ಚಕ್ರತೀರ್ಥ ನೇತೃತ್ವದ ಪಠ್ಯಪುಸ್ತಕ ಪರಿಷ್ಕರಣೆ ಸಮಿತಿ ಪಕ್ಕ ವಾಟ್ಸಪ್ ಯೂನಿವರ್ಸಿಟಿ ತಜ್ಞರಾಗಿದ್ದಾರೆ ಎಂಬ ಟೀಕೆ ವ್ಯಕ್ತವಾಗಿದೆ. ಈ ಬಗ್ಗೆ ಸಾರ್ವಜನಿಕರು ಸಾಮಾಜಿಕ ಜಾಲತಾಣಗಳಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರೋಹಿತ್ ಚಕ್ರತೀರ್ಥ ನೇತೃತ್ವದಲ್ಲಿರುವ ಪುಸ್ತಕದಲ್ಲಿ ಕೇವಲ ಲೇಖಕರನ್ನು ಬದಲಿಸಿದ್ದು ಮಾತ್ರವೇ ವಿವಾದ ಅಲ್ಲ, ವಾಟ್ಸಪ್ ಸಂದೇಶಗಳಂತೆ ಪಾಠಗಳನ್ನು ತಿದ್ದಲಾಗಿದೆ ಎನ್ನುವ ಆಕ್ರೋಶ ವ್ಯಕ್ತವಾಗಿದೆ. ಪಠ್ಯದಲ್ಲಿರುವ ಲೋಪದೋಷಗಳನ್ನು ಹೋರಾಟಗಾರರು ಈ ರೀತಿಯಾಗಿ ಗುರುತಿಸಿದ್ದಾರೆ. ಚಕ್ರತೀರ್ಥ ಪರಿಷ್ಕರಣೆ ಮಾಡಿರುವ 9ನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕದ ಭಾಗವೊಂದನ್ನು ತಿರುವಿ ಹಾಕಿದೆ. ಆ ಪಠ್ಯಪುಸ್ತಕದಲ್ಲಿರುವ ಕೆಲವು ಸ್ಯಾಂಪಲ್ಗಳನ್ನು ನೋಡಿ ಇವು ಮಕ್ಕಳಿಗೆ ಕೊಡಲು ಯೋಗ್ಯವೇ ತೀರ್ಮಾನಿಸಿ ಎಂದು ಹೋರಾಟಗಾರರು ಹೇಳಿದ್ದಾರೆ. ಇತಿಹಾಸ ವಿಭಾಗದ 1ನೇ ಅಧ್ಯಾಯದ ಹೆಸರು ಪಾಶ್ಚಾತ್ಯ ರಿಲಿಜನ್ಗಳು. ಕನ್ನಡ ಮಾಧ್ಯಮದ ಪುಸ್ತಕಗಳಲ್ಲಿ ಹೀಗೆ ರಿಲಿಜನ್ಗಳು ಎಂಬ ಪದ ಪ್ರಯೋಗ ಮಾಡಬಹುದೇ? 1ನೇ ಪುಟದಲ್ಲಿ ಮುಂದೆ ನಿಮಗಿದು ತಿಳಿದಿರಲಿ ಎಂಬ ಬಾಕ್ಸ್ ಐಟಂನಲ್ಲಿ ಬ್ರಹ್ಮಾಂಡವನ್ನು ಸೃಷ್ಟಿಸಿದ ಗಾಡ್ನು ಎಂದು ಬರೆಯಲಾಗಿದೆ. ಈ ಗಾಡ್ನು ಯಾವ ಭಾಷೆ? 3ನೇ ಪುಟದಲ್ಲಿ ಪಾರ್ಸಿ ರಿಲಿಜನ್ ಎಂಬ ಶೀರ್ಷಿಕೆ ಅಡಿ ಪಾರ್ಸಿ ರಿಲಿಜನ್ವು ಎಂದು ಬರೆಯಲಾಗಿದೆ. ಈ ರಿಲಿಜನ್ವು ಉಚ್ಚಾರಣೆ ಹೇಗೆ ಎಂದು ಪ್ರಶ್ನಿಸಿದ್ದಾರೆ. 5ನೇ ಪುಟದಲ್ಲಿ ಜೀಸಸ್ ಕ್ರಿಸ್ತರ ಬೋಧನೆಗಳು ಎಂಬ ಶೀರ್ಷಿಕೆ ಅಡಿ 1ನೇ ಅಂಶದಲ್ಲಿ ಕ್ರಿಶ್ಚಿಯನ್ನರ ದೇವರನ್ನು ಗಾಡ್ ಎನ್ನಲಾಗುತ್ತದೆ. ಇದು ಸನಾತನ ಧರ್ಮದ ಎಂದು ಬರೆಯಲಾಗಿದೆ. ಸನಾತನ ಎಂದರೆ ಯಾರ ಸನಾತನ? ಸನಾತನ ಧರ್ಮ ಯಾವ ಧರ್ಮ ಎಂಬ ವಿವರ ಇಲ್ಲ. ಇದು ಸಂಘಿಯೊಬ್ಬನ ಹಿಡನ್ ಧರ್ಮ ಇರಬಹುದು. ಆದರೆ ಪಾಠ ಮಾಡುವ ಶಿಕ್ಷಕರು ಏನೆಂದು ಹೇಳುವುದು ಎಂದು ಪ್ರಶ್ನಿಸಿದ್ದಾರೆ. 8ನೇ ಪುಟದ ಅಭ್ಯಾಸಗಳು ವಿಭಾಗದಲ್ಲಿ ಪಾರ್ಸಿ ಮತದ ಸ್ಥಾಪಕರು ಮತ್ತು ಪಾರ್ಸಿ ಮತದ ಬೋಧನೆಯ ಬಗ್ಗೆ ಬರೆಯಿರಿ ಎಂದು ಹೇಳಲಾಗಿದೆ. ಆದರೆ ಪಾಠದಲ್ಲಿ ಪಾರ್ಸಿ ರಿಲಿಜನ್ ಎಂದು ಹೇಳಲಾಗಿದೆ. ಮಾತ್ರವಲ್ಲ, ಪಾಠದ ಯಾವುದೇ ಭಾಗದಲ್ಲಿ ಮತ ಎಂಬ ಪದವನ್ನೇ ಬಳಸದೆ ಕೇವಲ ಪ್ರಶ್ನೆ ವಿಭಾಗದಲ್ಲಿ ಮಾತ್ರ ಬಳಸಿ ಗೊಂದಲ ಹುಟ್ಟುಹಾಕಲಾಗಿದೆ ಎಂದಿದ್ದಾರೆ. ಪುಟ 46ರಲ್ಲಿ ನಿಮಗಿದು ತಿಳಿದಿರಲಿ ವಿಭಾಗದಲ್ಲಿ 1930 ಜನವರಿ 26ರಂದು ಲಾಹೋರ್ ಅಧಿವೇಶನದಲ್ಲಿ ಭಾರತ ಪೂರ್ಣ ಸ್ವರಾಜ್ಯ ಎಂಬ ಘೋಷಣೆ ಅಂಗೀಕರಿಸಿತ್ತು ಎಂದು ಬರೆಯಲಾಗಿದೆ. ಆದರೆ ಘೋಷಣೆ ಅಂಗೀಕರಿಸಿದ್ದು 1929ರಲ್ಲಿ ಲಾಹೋರ್ನ ಕಾಂಗ್ರೆಸ್ ಅಧಿವೇಶನದಲ್ಲಿ. ಪೂರ್ಣ ಸ್ವರಾಜ್ಯದ ಬೇಡಿಕೆ ಇಟ್ಟವರು 1921ರ ಅಲಹಾಬಾದ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಕಮ್ಯುನಿಸ್ಟರು. ಅದರಲ್ಲೂ ಒಬ್ಬ ಮೌಲಾನ ಮತ್ತು ಮತ್ತೊಬ್ಬ ಸ್ವಾಮಿ. ಸಂಗಾತಿಗಳಾದ ಮೌಲಾನ ಹಸ್ರತ್ ಮೊಹಾನಿ ಮತ್ತು ಸ್ವಾಮಿ ಕುಮಾರಾನಂದ. ಸ್ವತಂತ್ರ ಹೋರಾಟದಲ್ಲಿ ಎಂದು ಭಾಗವಹಿಸದ ಪರಿವಾರದ ಸಂಘಿಯೊಬ್ಬ ಪರಿಷ್ಕರಣೆ ಮಾಡಿರುವ ಪುಸ್ತಕದಲ್ಲಿ ಕಮ್ಯುನಿಸ್ಟರು ಮತ್ತು ಕಾಂಗ್ರೆಸ್ ಹೆಸರು ಹೇಳಬೇಕಾಗುತ್ತದೆ ಎಂಬ ನೀಚತನ ಪ್ರದರ್ಶಿಸಿ ಭಾರತ ಎಂದು ಹೇಳಿ ಅಪಪ್ರಚಾರ ಎಸಗಿದ್ದಾನೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಂತಹ ಪಠ್ಯಪುಸ್ತಕ ಬೋಧನೆ ಅರ್ಹವೇ? ಮಕ್ಕಳನ್ನು ಗೊಂದಲದ ಗೂಡಿಗೆ, ಪೂರ್ವಾಗ್ರಹದ ಬೆಂಕಿಗೆ, ಸಂಕುಚಿತ ಭಾವನೆಯ ನೀಚತನಕ್ಕೆ ನೂಕುವುದು ಸರಿಯೇ? ಪರಿವಾರದ ಸಂಘಿಯೊಬ್ಬ ನಮ್ಮ ಮಕ್ಕಳನ್ನು ಬಾವಿಗೆ ತಳ್ಳಿ ಆಳ ನೋಡುತ್ತಿದ್ದಾನೆ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.